ಮೈಸೂರಿನ ಅಖಿಲ ಭಾರತ ಶ್ರವಣ ಸಂಸ್ಥೆ ಮತ್ತು ಕಾರ್ಕಳದ ಸನ್ಮಿತ್ರ ಜೆಎನ್ಎಸ್ಒ ನಕ್ರೆ ಆದಿತ್ಯ ಟ್ರಸ್ಟ್ ಅಸೋಸಿಯೇಷನ್ನೊಂದಿಗೆ ಉಚಿತ ಶ್ರವಣದೋಷ ತಪಾಸಣೆ ಹಾಗೂ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಉಚಿತ ಶ್ರವಣ ಉಪಕರಣ ವಿತರಣಾ ಶಿಬಿರವು ಕಾರ್ಕಳದಲ್ಲಿ ನಡೆಯಿತು. ಖ್ಯಾತ ನ್ಯಾಯವಾದಿ ವಿಜಯಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪಂಚೇಂದ್ರಿಯಗಳಲ್ಲಿ ಕಿವಿ ಒಂದು ಮುಖ್ಯವಾದ ಅಂಗವಾಗಿದೆ. ಬೆಲೆ ಬಾಳುವ ಶ್ರವಣ ಸಾಮಗ್ರಿಗಳನ್ನು ಇಂದು ಫಲಾನುಭವಿಗಳಿಗೆ ಸಂಸ್ಥೆ ಉಚಿತವಾಗಿ ವಿತರಿಸುತ್ತಿದೆ. ಈ ಕಾರ್ಯ ದೇವರು ಮೆಚ್ಚುವಂತ ಕೆಲಸವಾಗಿದೆ ಎಂದು ಹೇಳಿದರು. ಆದರೆ ಕೆಲವರು ಜನ್ಮತಃ ಈ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಭಾರತದ ಸರ್ಕಾರ ಅವರಿಗೆ ವಿಶೇಷವಾದಂತಹ ಗೌರವ, ವಿಶೇಷವಾದಂತಹ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇದೆ. ಬೇರೆ ಒಂದು ಶಬ್ದವನ್ನು, ಗೌರವದ ಶಬ್ದವನ್ನು ಅವರಿಗೆ ಉಪಯೋಗಿಸ್ತಾರೆ ಮತ್ತು ಇವರಿಗೆ ಅತ್ಯಂತ ಗೌರವದ ಸ್ಥಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಅವರಿಗೋಸ್ಕರ ನಮ್ಮ ಸರ್ಕಾರ ತುಂಬ ಖರ್ಚು ಮಾಡ್ತಾ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದಿಂದಲೂ ಕೂಡ ನಮಗೆ ತಿಳಿದು ಬಂದಂತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ, ದಿವ್ಯಾಂಗರಿಗೆ ಯಂತ್ರಗಳನ್ನು ಒದಗಿಸುವಂತಹ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ಬಹಳಷ್ಟು ಸಹಾಯ ಬಂದಿದೆ. ಇದರ ಪರಿಣಾಮವಾಗಿ ಈ ಕಾರ್ಯಕ್ರಮಗಳು ನಡೀತಾ ಇವೆ. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಪ್ರದೀಪ್ ಅವರು, ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಮೈಸೂರಿನ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಂಸ್ಥೆಯ ವತಿಯಿಂದ ಈ ದಿನ ಕಾರ್ಕಳದಲ್ಲಿ ಆಯೋಜಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರಾದಂಥ ಮತ್ತು ಯಾವ ರೀತಿಯಲ್ಲಿ ಅದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಯಾಕಂದರೆ ದೂರದ ಮೈಸೂರಿಂದ ಇವತ್ತು ನಮ್ಮ ಎರಡು ಟ್ರಸ್ಟ್ ವತಿಯಿಂದ ಒಂದು ನಮ್ಮ ಮೈಸೂರಿನ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಂಸ್ಥೆಯವರು ಇಲ್ಲಿ ಬಂದಿದ್ದಾರೆ. ಅಲ್ಲಿಗೂ ಕೂಡ ತಾವು ಇಲ್ಲಿಂದ ಮೈಸೂರಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಅವರ ಅಪಾಯಿಂಟ್ಮೆಂಟ್ ತೊಗೊಂಡು ಆ ಟ್ರೀಟ್ಮೆಂಟ್ ತೊಗೊಂಡು ನೆಕ್ಸ್ಟು ಏನು ಇನ್ಸ್ಟ್ರೂಮೆಂಟ್ ಹಾಕಿಸ್ಕೊಳ್ಳೋದಿರುತ್ತಲ್ಲ ಭಾಳ ಕಷ್ಟದಿಂದ. ಆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ, ಜನೋಪಯೋಗಿ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ತಮ್ಮ ಸ್ನೇಹಿತರು ಮತ್ತು ಆತ್ಮೀಯರು ಯಾರಾದರೂ ಇದ್ರೂ ಕೂಡ ಕರೆದುಕೊಂಡು ಬನ್ನಿ. ಅಧ್ಯಕ್ಷರಾದ ಮಹಾವೀರ್ ಜೈನ್ ಅವರು ಮಾತನಾಡಿ, ವಿಶೇಷವಾಗಿ ಮೈಸೂರಿನಿಂದ ಆಗಮಿಸಿ ಚಿಕಿತ್ಸೆ ನೀಡುತ್ತಿರುವ ಮೈಸೂರಿನ ವೈದ್ಯ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ. ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಸುಮಾರು 20,000 ಉಪಕರಣಗಳನ್ನು ಉಚಿತವಾಗಿ ನೀಡುತ್ತಾರೆ. ಇದರ ಸದುಪಯೋಗವನ್ನು ಪಡೆಯಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿಶೇಷವಾಗಿ ಮೈಸೂರಿನಿಂದ ಇಲ್ಲಿಗೆ ಆಗಮಿಸಿರುವಂಥ ಎಲ್ಲ ಗೌರವದಿಂದ ಡಾಕ್ಟರ್ಸ್ನನ್ನು ವಿಶೇಷವಾಗಿ ಗೌರವದಿಂದ ಅಭಿನಂದಿಸ್ತಾ ಇದ್ದಾರೆ. 1,000 ಜನ ಕಾರ್ಕಳದಲ್ಲಿ ಈ ಕಾರ್ಯಕ್ರಮದ ಪ್ರಯೋಜನ ಪಡೆಯುವವರು ಇದ್ದಾರೆ ಅಂತ ಅಷ್ಟು ಡಾಟಾ ಇವತ್ತು ನಮ್ಮಲ್ಲಿ ಇದೆ ಇರುವಂಥ ಮಾತನ್ನು ಹೇಳಿದರು. ಅದರೊಟ್ಟಿಗೆ ವಿಶೇಷವಾಗಿ ಯಾರು BPL ಕಾರ್ಡನ್ನು ಹೊಂದಿದ್ದಾರೋ ಅವರಿಗೆ ಸುಮಾರು 20,000 ರೂಪಾಯಿಯ ಆ ಸಾಧನ ನಾವಿವತ್ತು ಫ್ರೀಯಾಗಿ ಕೊಡ್ತಾ ಇದ್ದೇವೆ ಅಂತ ಮಾತನ್ನು ಕೂಡ ಹೇಳಿದರು. ಬಹುಶಃ ಇದು ನಮಗೆ ಇವತ್ತು ಸ್ಫೂರ್ತಿಯನ್ನು ಕೊಟ್ಟಿದೆ. ಯಾಕಂದರೆ ಇಷ್ಟು ಜನರಿಗೆ ಉಪಯೋಗ ಆಗ್ತದೆ ಅಂತಾದರೆ ಸನ್ಮಿತ್ರ ಜೈನ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮಾನ್ಯ ಶೀತಲ್ ಕುಮಾರ್ ಹತ್ರ ಕೇಳಿದಾಗ ಖಂಡಿತವಾಗಿ ಇದನ್ನು ಸಂತೋಷದಿಂದ ಒಪ್ಪಿದ್ದಾರೆ. ಬಹುಶಃ ಕಾರ್ಕಳದಲ್ಲಿ ಇಷ್ಟೊಂದು ಜನ ಇದ್ದಾರೆ ಅನ್ನೋಂಥ ಮಾತು ಕೂಡ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಡಾಕ್ಟರ್ಸ್ಗಳು ಜನರಲ್ ಆಗಿ ಡಾಕ್ಟರ್ಸ್ ಇವತ್ತು ಎಲ್ಲ ಕಡೆಗಳಲ್ಲಿ ಇದ್ದಾರೆ. ಆದರೆ ವಿಶೇಷವಾಗಿ ಕಿವಿಗೆ ಸಂಬಂಧಪಟ್ಟ ಡಾಕ್ಟರ್ಸ್ ನಾನು ಹಲವು ಬಾರಿ ಕೇಳಿದ್ದೇನೆ. ಯಾಕಂದರೆ ಇಲ್ಲಿ ಹಾಗಾಗಿ ನಿನ್ನೆಯಿಂದ ಸನ್ಮಿತ್ರ ಜೈನ್ ಅಸೋಸಿಯೇಷನ್ ವತಿಯಿಂದ ನಮಗೆ ಮಾಡಲಿಕ್ಕೆ ಆಗುವಂಥದ್ದು ಇಷ್ಟು ಮಾತ್ರ, ನಿಮ್ಮ ಉಪಚಾರ ಮಾತ್ರ, ಇದಕ್ಕಿಂತ ಮೇಲೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೇದಿಕೆಯಲ್ಲಿ ಪುರಸಭಾಧ್ಯಕ್ಷರಾದ ಸುಮಾ ಕೇಶವ್, ತಾಲೂಕು ವೈದ್ಯಾಧಿಕಾರಿ ಕೃಷ್ಣಾನಂದ ಶೆಟ್ಟಿ, ನೇಮಿರಾಜ್ ಅರಿಗ, ಶೀತಲ್ ಜೈನ್ ಮುಂತಾದವರು ಉಪಸ್ಥಿತರಿದ್ದರು.